ಫ್ಯಾಕ್ಟ್ರಿ ಇಲ್ಲೇ ಐತಿ. ಮಕ್ಕಳು ನನ್ನ ಕಡೆ ಅಡ್ವಾನ್ಸ್ ಇಸ್ಕೊಂಡು ಇಲ್ಲಿ ಬಂದಿರ್ಬೇಕಮ್ಮ. ಏ ನಮ್ಮ ಸಾವುಕಾರ ಬಂದಪ್ಪ. ಮುಚ್ಕೋಗ್ನಿ ಅಲ್ಲಿ. ಏ ಹೇಳ್ಬೇಡ್ರ ಯಾರು ಹೇಳ್ಬೇಡ್ರ. ಏ ಅಜ್ಜಪ್ಪ, ಬಾಯ್ಲಿ. ಯಾಕ್ರಿ ಸಾವುಕಾರ? ಯಾವ ಮುತ್ಯಪ್ಪ ನಾನು? ಯಾ ಮುತ್ಯಾಪ್ರಿ? ನಮ್ಮ ಮುತ್ಯಾನು ನಮ್ಮ ಗ್ಯಾಂಗಿನ ಹುಡುಗ. ಇಲ್ಲಿ ಹಿಂದ್ ವರ್ಷ ಬಂದಿದ್ರಿ, ಈ ವರ್ಷ ಬಂದಿಲ್ರಿ ಅವ್ ಗ್ಯಾಂಗಿನಾಗ್ರಿ. ಈ ವರ್ಷ ಬಂದಿಲ್ಲವ? ಬಂದಿಲ್ರಿ. ಹಿಂದ್ ವರ್ಷ ರೀ ಅಡ್ವಾನ್ಸ್ ಅವಂದು ಎಲ್ಲ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಯಾನ್ರಿ ಅವ್. ಒಟ್ಟ ಬಂದೇ ಅಲ್ರಿ ಇಲ್ಲಿ ಅವ್. ಅವ್ನು ಹಿರಿದವನ ಹಡ್ಡಿ ಎಲ್ಲಾರು ಹೋದ ಅನ್ಬೇಕವ. ಇಲ್ಲಿ ಬಂದಿಲ್ಲ ಅವ. ಬಂದಿಲ್ಲ. ಹಿಂದ್ ವರ್ಷ ಹೇಳಿನ ಕರೆ ರೀ. ಹಿಂದ್ ವರ್ಷ ಎಲ್ಲ ಅಡ್ವಾನ್ಸ್ ರೀ ಅವ್ನು ಕಬ್ಬಿನ ರೇಟ್ ಐತ್ರಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ಎಲ್ಲ ಹೋಗಿಬಿಟ್ಟಾನ್ರಿ ಅವ್. ಹೋಗಿ ಕೇಳಿ ಹೋಗ ನೋಡ್ತಾನೆ ಎಲ್ಲ. ಮಗ ಈ ಗ್ಯಾಂಗ್ ಬಿಟ್ಟು ಎಲ್ಲಿ ಹೋಗೋದನ? ಅಲ್ಲ ನಿನ್ನ ಹಿರಿದವನ ಹಡ್ಡಿ. ಸಾವುಕಾರ ಬಿಡು, ಬರ್ತೇನೆ ಬಿಡು ಸಾವುಕಾರ. ಏನು ಮರ ಇಲ್ಲಿ ಬಂದ್ಯಾನಿ? ನಿನ್ನ ಹಿರಿದವನ ಹಡ್ಡಿ ಅಲ್ಲಿ ಅಡ್ವಾನ್ಸ್ ಇಸ್ಕೊಂಡು ಮತ್ತೆ ಇವ್ರು ಇದಕ್ಕೆ ಬಂದೀವಿ ಗ್ಯಾಂಗ್ ಇಲ್ಲಿ. ಸಾವುಕಾರ ಇವತ್ತು ಒಂದ ದಿವಸ ಬಂದನಪ್ಪ. ಯಾಕೆ ಎದ್ರ ಸಂಬಂಧ ಬಂದಿ? ಖರ್ಚಿಗೆ ರೊಕ್ಕ ಬೇಕಾಗಿತ್ತು, ಅದಕ್ಕಾಗಿ ಬಂದೀನಿ. ಖರ್ಚಿಗೆ ನೀವು ರೊಕ್ಕ ಕೊಟ್ಟಿನಿಲ್ಲೋನ? ಏನ್ರಿ ಸಾವುಕಾರ ಮಾಡಿ 2,000 ರೂಪಾಯಿ ಬೇಯ್ನಿ ಕೊಡಂದ್ರೆ ಕೊಡ್ಲಿಲ್ಲ. 1.5 ಲಕ್ಷ ರೂಪಾಯಿ ಕೊಟ್ಟೇನೀಗ. ಅದು ಅಡ್ವಾನ್ಸ್ ಕೊಡಿದ್ರಿ? ಅಡ್ವಾನ್ಸ್ ಕೊಟ್ರೆ ತಪ್ಪಿಸ್ರ ವಾರದಾಗ 4 ದಿವಸ ಬರ್ತಿ. ಅದು ಸರಿಯಾಗಿ ಹೇರಂಗಿಲ್ಲ ಕಬ್ಬು ಸುಡಗನಿ. ಮತ್ತೆ ಅವ್ರ ಕೈಯಾಗ ರೊಕ್ಕ ಕೊಡ್ತಾನಂದ್ರಪ್ಪ, ಅದಕ್ಕೆ ಬಂದ ಇವತ್ತು ಒಂದ ದಿವಸ ಬಂದ. ರೊಕ್ಕ ಕೊಡ ಕಾಲಾಗಾರ ಕೊಡುವರಕ್ಕೆ ನನಗೇನು ಹೇಳೋಂಗಿಲ್ಲ. ನಾನು 1.5 ಲಕ್ಷ ರೂಪಾಯಿ ಕೊಟ್ಟ ಮಗನ ಯಾರು ಬೇಕಾದ್ರೆ ಗ್ಯಾಂಗ್ ನಾವು ಹೋಗ ಬಾಯ್. ನಿನಗೇನು ಕಡಿಮೆ ಆಗಿತ್ತಪ್ಪ ಎದ್ರ ಸಂಬಂಧ? ಈಗ 2,000 ರೂಪಾಯಿ ಮೈನಿ ಬೇಡಿದ್ನಿ. 2,000 ರೂಪಾಯಿ ಅದಕ್ಕೆ ಬೇಕಾಗ್ಯಾವ ನಿನಗೆ? ಅಲ್ರಿ ಕಾರ್ತಿ ಬತ್ತ. ಯಾವ್ದು ಕಾರ್ತೆ? ಜಾತ್ರೆ ಬತ್ ನಮ್ಮ 3 ಜಾತ್ರೆ. ಜಾತ್ರೆಗೆ ಭಾಳ ದಿನದ ನಂತರ ನನ್ನ ಲವರ ಊರಿಗೆ ಬಂದರು. ಆಕೆ ಏನಂದ್ರು ನನಗೆ ಅರಿವಿ ಕೊಡಿಸ್ಬೇಕು, ಡ್ರೆಸ್ ಕೊಡಿಸ್ಬೇಕು ಜಾತ್ರೆಗೆ ಅಂದ್ರೆ. ಅದ್ರ ಸಂಬಂಧ ಮನ್ಯಾಗ ಗೊತ್ತಿಲ್ದಂಗೆ ಕೊಡಿಸೋ ಸಂಬಂಧ ಆಗಿ ನಿಂತೇಕೆ 2,000 ರೂಪಾಯಿ ಕೇಳ್ರೆ ಮರ ನೀ ಕಾಯಿ ತಲೆ ಗುಗಿ ಬಿಡ್ದಂಗೆ ಮಾಡಿದೆ. ನಿನ್ನಂತ ಚಿಪ್ಪಾಡಿ ಹಿಡಿಸಿ ಮಕ್ಕಳಿಗೂ ಲವರ್ ಅದಾರು. ನಿನ್ನಂತ ಚಿಪ್ಪಾಡಿ ಹಿಡಿಸಿ ಮಕ್ಕಳು ವಾರಕ್ಕೆ 2 ಚೆನ್ನಾಗಿ ದುಡಿದ್ರು. ಇಲ್ರಿ ಸಾವುಕಾರ, ಮತ್ತೆ ಇರಾವ್ರನಲ್ಲ. 1.5 ಲಕ್ಷ ರೂಪಾಯಿ ಮೊದಲ ಸಾಲ ಕೊಡೆ ನಂದೇ. ಆ ನಂತರ ನಿನ್ನ ಲವರ್ಗೆ ಅವ್ರು ನೋಡ್ಕೊತ ಹೋಗ. 1.5 ಲಕ್ಷ ರೂಪಾಯಿ ಮನ್ಯಾಗ ಕೊಡ್ದನಪ್ಪ. ನಾನು ತೇಕ್ ರೊಕ್ಕಿಲ್ಲ, ಖರ್ಚಿಗೆ ರೊಕ್ಕ ಬೇಡ. ಮತ್ತೆ ನಿನ್ನ ಮನ್ಯಾಗ ಹೋಗಿ ಕೇಳ್ರೆ ಇಲ್ಲೊಳ್ಳೆ ನೀನು ಹೆಂಡತಿ ತಂಗಿ ಸೋದಕ್ಕೆ ಹೇಳ. ನೀನು ಹೆಂಡತಿ ಹಾಕಾಗಿಲ್ಲ ಲವರ್ ಹಾಕೋ. ಸಾವುಕಾರ ಹಂಗೆ ಬಾಯ್ ಮಾಡೋಣ ಬೇಡ್ರಿ. ಮತ್ತೆ ಬಾಯ್ ಮಾಡ ಅಂದ್ರೆ ಮಗನ ಬರ್ತೇನ್ರಿ. ಒಟ್ಟ ಇದೊಂದು ಟೈಪ್ ಮುಗಿದ್ ಬಳಕ ಬಂದ ಬಿಡ್ತೇನ್ರಿ. ಎಲ್ಲಿ ಟೈಪ್ ಮುಗಿ ನಿಲ್ಲಿ ನಂದು ಏನು ಹೇಳು? ಅಲ್ಲಿ ಕಬ್ನ ಅಲ್ಲಿ ಟ್ಯಾಕ್ಟರ್ ತರಿ ಬಂದ ನಂದು ಹೆಂಗೆ ಹೇಳ? ಬಾಳೆನ ಮಾರ ಅರ್ಧ ಟೈಪ್ ಆಗೈತಿ ನೋಡಲ್ಲಿ. ಅರ್ಧ ಟೈಪ್ ಆಗಿದ್ರೆ ಪಗಾರ ಬೀಳ್ತೈತಿ ಮರ. 400 ರೂಪಾಯಿ ಪಗಾರ ಬೀಳ್ತೈತಿ. 5,000 ರೂಪಾಯಿ ಇಸ್ಕೊಂಡು ನೀವ್ರ ಕಡೆ. ಈಗೇನು ಮಾಡವನಿ? ನಾ ಇದೊಂದು ಡಬ್ಬಿ ಹೇರೇ ಬರೋಣ. ಇದು ಒಂದು ಹೊರಿನಾ ಹೋಗ್ನಿ. ಇದೊಂದು ಡಬ್ಬಿ ಹೇರಿದವನ ಬರ್ತಾನ. ಹೊರಸಪ್ಪ ನಮ್ಮ ಸಾವುಕಾರ ಹೆಚ್ಚಿಗೆ ನಮ್ಗೆ ಐಡಿಯಾ ಬಂದನು.
ಇವರು ಹಡ್ಸಿ ನನ್ನ ಮಕ್ಕಳು ಹೇಳಿ ಏನು ಕಾಲ ಮೇಲೆ ಬರ್ತಾರೆ ಅಂಬಲ್ಪ. ಏ ಕೆಳಗಿಳಿದೆ ನಿನ್ನ ಹಿರಿದವ್ ಕೆಳಗಿಳಿ. ಸಾವ್ಕಾರ ಗಪ್ರಿ ಗ್ಯಾಬ್ ಆಗೈತಿ ಗಪ್ರಿ ಇನ್ನೊಂದಿಟ್ಟು ಆದ್ರ ನಿನಗೆ ಯಾವ ಬಾ ಅಂದಿಲ್ಲ, ನಾನು ಗ್ಯಾಂಗಿನಾಗಿದ್ದವನಿ ಹೆಸರು ಮೊಮ್ಮಗನ. ಏ ಬರ್ತೀನಿ ರೀ. ಸರಿ ವರ್ಗ ನಡೆ. ಅವ್ರು ಜಗಳ ತೆಗಿತಾರ ಗಪ್ರಿ ಇನ್ನೊಂದಿಟ್ಟು ಆದ್ರ ಗ್ಯಾಬ್ ಮುಗ್ದೈತಿ. ಯಾರು ಜಗಳ ತೆಗಿತಾರ? ಜಗಳ ಯಾರು ತೆಗಿತಾರ? ಪಗಾರ ಕೊಡೋದಿಲ್ಲ ಇದನ್ನು ಕಟ್ ಮಾಡ್ತಾರ. ನಾನು 1.5 ಲಕ್ಷ ರೂಪಾಯಿ ಕೊಟ್ಟು ಜಗಳ ತೆಗಿಲಿ ಅವ್ರ. ಪಗಾರ ಕಟ್ ಮಾಡ್ತಾರ. ಪಗಾರ ನಿನ್ನ ಸಂಬಂಧ ಹೋದ ನನಗೇನು ಸಂಬಂಧ? ಹಂಗೆ ಮಾಡ್ಬೇಡ್ರಿ. ಏನು ಅದೇ ನನಗೆ ಗೊತ್ತಿಲ್ಲ. ಸರಿ ನಡೀಗ. ಸಾವ್ಕಾರ ಹಂಗೆ ಮಾಡ್ಬೇಡ್ರಿ. ಸಾವ್ಕಾರ ಇದು ಒಂದೇ ಟೈಪ್ ಅಪ್ಪ. ಏನಿಲ್ಲ ಮಲಾಪ್ ಸಾವ್ಕಾರ ಯಾಕ್ರಿ ಹಂಗೆ ಕೇಳ್ಕೊಂಡಿದ್ರಿ? ಅವನ್ಯಾ ಕೇಳ್ಕೊಂಡ್ರಿ? 1.5 ಲಕ್ಷ ರೂಪಾಯಿ ಕೊಟ್ಟೆ ನೀವು 1.5 ಲಕ್ಷ ಅಂದ್ರೆ ಕೊಟ್ರೆ ಏನಾತ್ರಿ? ನಮ್ಗೆ ಈಗ 5,000 ರೂಪಾಯಿ ಕೊಡದ್ರಿ. 5,000 ರೂಪಾಯಿ ಕೊಡದ್ರಿ ನಾವು ಈಗ. ಜಾತ್ರೆ ಎಟ್ಟು ಮಾಡ್ತೀವಿ ನಿನಗೆ ಲವರ್ಗಳ ರೇಟ್ ಬೇಡ್ರಿ ಸಾವ್ಕಾರ ಬೇಡ್ರಿ, ಈಗ ಕಬ್ಬು ಹೇರ್ತಾನೆ ಬಿಡ್ರಿ ಅವ. ನಿನಗೆ ಲವರ್ಗಳು ಎಟ್ಟು ಮಂದಿ? ಅಲ್ಲಿ ಲವರ್ ಅದಾಳತಿ 2,000 ಬೇಡ್ತಿ, ಇಲ್ಲಿ ಲವರ್ ಅದಾಳತಿ 5,000 ಬೇಡ್ತಿ. ಮಂದಿ ಮುಂದೆ ಹಂಗೆಲ್ಲ ಹೇಳಿ ನಿನಗೆ ಒಬ್ರು ಇದ್ರ ಒಬ್ರು ಕೈದೋ ಮೊಮ್ಮಗನ. ಏ ಎಲ್ಲಿ ಬೇಡ್ತಿ ಏನ? ನಿನಗೆ 5,000 ಕೊಟ್ಟಲ್ಲ ನಾವ. 5,000 ಕೊಟ್ಟ. 5,000 ರೂಪಾಯಿ ಬಂದ್ ಹೋಯ್. ಹಂಗೆ ಹಂಗೆ ಆಕೈತ್ರಿ ಇಲ್ರಿ ಕಬ್ಬು ಬೇರೆ ಮುಡಿಸ್ಬೇಕ್ರಿ ಅವ. ಅಲ್ಲ ಹಂಗೆ 5,000 ರೂಪಾಯಿ ಕೊಟ್ರೆ ಮುಡ್ದೈತೇನ್ರಿ ಅದ? ರೊಕ್ಕ ತಗೋದಿಲ್ಲಪ್ಪ ಅವ್ರ. 6 ವಾರದಾಗ 2 ದಿವಸ ಇನ್ನೊಂದು 4 ದಿವಸ ಮಾಡಿ ಅವ್ನು ಮುಡ್ದೈತೆ ಅವ್ರದ. ಮುಡ್ದೈತಪ್ಪ ಅವ್ ಮುಟ್ಟಿಸಿ ಹೋಯ್ಲ್ರಿ ಅವ. ಮೊಟ್ಟಕ್ಕೆ ತಗೋ ಹೋಗಿ. ನೀ ಕಬ್ಬು ಹೇರವನಿ ಬರ್ತಾನೆ ಹೋಗ ಮಗಳ. ನಿನ್ನ ಹೆರದವಳು ನೀನು ಬರ್ತಾನೆ ಹೋಗಿ. ಯಾರು 1,000 ರೂಪಾಯಿ ನೀವು ಎಲ್ಲ ಭಯ ಮಾಡ್ಕೊಂಡು ನಿಲ್ಲವ್ರಿ ಇಲ್ಲಿ ಮಾಡವ್ರ ಯಾರು? ಕೆಲಸ ಇದೆ ಭಯ ಮಾಡ್ಕೊತ ಇದು ನಾಟಕ ನಡೆಸಿದ್ರಿ ರೊಕ್ಕ ತಗೊಂಡ ಅದ 2 ತಾಸು ನಿಂತ್ರಿ ಅಲ್ಲಿ. ಇಲ್ಲಿ ಕೆಳಕ್ಕೆ ಬಂದು ನೀವು ರೊಕ್ಕ ಕೊಟ್ಟಿಲ್ಲ ನನಗೆ. ಏನು ಜಗಳ ಇರ್ತಾವ? ನೀವು ಬರ್ತಾರೆ ನೀವ್ರ ಮನ್ಯಾಗ್ರಿ ಹ್ಯಾಂಗ್ರ ನಿಮ್ಮ ಕೆಲಸ? ಏನಪ್ಪ ಅವನು ನೀ ಮಾಲಕ್ ಬರ್ತಾನಂತೇಳಿ ಕನಸು ಮನುಷ್ಯನಾಗ ಅನ್ಕೊಂಡಿರ್ಕಿಲ್ವ ಮರೆಯ. ಇವತ್ತೊಂದು ದಿವಸ ಆಗಿರ ಒಂದು 600 ಗೈಚ್ ಪಗಾರ ಬೀಳ್ತಿತ್ತು. ಹಡಿಸಿ ನನ್ನ ಮಗ ಬಂದು ಇಲ್ಲೇ ಬರೋದು ಬಂದಾನು. ಹಡಿಸಿ ಮಗ ನಮ್ಮದೆಲ್ಲ ಒಬ್ರು ಕಳೆದ ಹೊಂಟಾನೆ ಎಂಬ ಲವರ ಆದ ಇರತ್ತೆ ಸುಳ್ಳು ಹೇಳಿ ಮರ ಇವನು ಮುಂದೆ. ಹಡಿಸಿ ನನ್ನ ಮಗ ನಮ್ಮ ಸಾವುಕಾರ ಹೋಗಲ್ಲಪ್ಪ. ಏ ಸಾವುಕಾರ ಬಾಯ್ ಆಗೈತಪ್ಪ ನೋಡ್ಯಾರ ನೋಡ್ಲಾ ನೀರೇ ನೀನ ಅಲ್ಲಿ ಡೆಬ್ಬಿರೇ ನೋಡ್ತಿಲ್ಲ. ಆಗೈತಿ ಇದೊಂದು ಡೆಬ್ಬಿ ಆದ್ರೆ ಪಗಾರ 5,000 ರೂಪಾಯಿ ದುಡ್ದ ಮುಡ್ಸ್ಬೇಕತ್ತಾನ. 5,000 ದುಡಿಯಾಕ ನಿನ್ಗೆ 1,000 ದುಡಿದ್ರು ನೀ 5,000 1.5 ಲಕ್ಷ ತನಕ ದೂರ ಉಳಿತ. ನೀನ ಒಂದು ಕೆಲಸ ಮಾಡ, ಅವ್ನ ಗ್ಯಾಂಗಿನ ಹೋಗ. ನಿನಗೆ ಬೇಡ ಅನ್ನಂಗಿಲ್ಲ, ಅವ್ನ ಗ್ಯಾಂಗಿನ ಹೋಗ. ನಾನು 1.5 ಲಕ್ಷ ರೂಪಾಯಿ ಕೊಟ್ಟು. ಏ ಆಗೈತ್ರಿ ಇಲ್ಲ ನಮ್ಗೇನ ಹೇಳಂಗಿಲ್ಲ. 4 ದಿವಸ ಇಲ್ಲ 4 ದಿವಸ ಇಲ್ಲ 8 ದಿವಸ ಇಲ್ಲ. ಒಟ್ಟು ನಾಳಿಂದ ನಿಮ್ಗೆ ಹೆಂಗೆ ಬಂದ್ರೆ ಆತಲ್ಲ. ಇಲ್ಲ ಇದು ಫುಲ್ ಸೀಸನ್ದಾಗ ನಾನು ಕೈ ಕೊಟ್ಟಿದ್ದೀನಿ ಮಗನ. ನಿಂತೀನಿ ಅಂದು ಮರಿಯಂಗಿಲ್ಲ. ಏ ಇಲ್ಲ ಬರ್ತಾನಂದ್ರೆ ಆತ್ರಿ ಸರ್. ಅಲ್ಲಿ 5 ಮಂದಿ ಅದಾರಲ್ಲಿ. ಬರ್ತೀನಿಲ್ಲ ಆತ ಇನ್ನೊಂದು ಅರ್ಧ ತಾಸು ಆದ್ರೆ ಆತ. ಏನು ಅರ್ಧ ತಾಸು ಇನ್ ಮೇಲೆ ಏನು ಬರ್ತಾ ಇಲ್ಲಿ ಗಾಡಿ ಹೇರ್ಬಿಳಕ? ನಾಳೆ ಬರ್ತೀನಿಲ್ಲ. ಯಾನ ಮಾತಿಡ್ತೀನಿ ಮಾತಿಡ್ತೀನಿ. ನಿನ್ನ ಮಾತು ತಲೆ ಕೆಡಿಸಿದಿ ಲವ್ವರ್ ಅಂತ ಹೇಳಿ ತಲೆ ಕೆಡಿಸಿದ್ದೀನಿ. ಅದು ನೀನು ಏನ್ ತಿರಕಾಗ್ಲಿ ಲವ್ವರ್ ಯಾಕೋ ಹೆಸರು ಮೊಮ್ಮಗನ. ಬ್ಯಾಡ್ರಿ ನಿನಗೆ ಕಿಮ್ಮತ್ತು ಐತಿ, ಮಾನು ಐತಿ. ನಾ ದುಡಿದ ಅವ್ರ ಸಂಬಂಧ. ಯಾರ ಸಂಬಂಧ? ಲವರ್ಗಳ ಸಂಬಂಧ. ಹ್ಞೂ ಎಲ್ಲರೂ ಹೆಣ್ರ ಮಕ್ಕಳ ಸಂಬಂಧ ದುಡಿತಾರೆ, ನೀನು ಲವರ್ಗಳ ಸಂಬಂಧ ದುಡಿತೆ. ನಿನ್ನ ಗ್ಯಾಂಗಿನ ದುಡಿಯಾತನಲ್ಲ ಅದು ಮನಿಗೆ ರೊಕ್ಕ ಕೈತೆ ಅದ. ಈ ಹೊರಗಡೆ ಏನು ಬಂದು ದುಡಿತಿರಲ್ಲ ಅವ್ರ ಗ್ಯಾಂಗಿನಾಗಟ ಇವ್ರ ಗ್ಯಾಂಗಿನಾಟ ಅದು ಸೈಡ್ ಖರ್ಚಿಗೆ ಅವಲ್ಲ. ಅಂದ್ರೆ ಇದು ಲವರ್ಗಳಿಗಿದೆ. ಲವರ್ಗಳಿಗೆ ತಿನ್ನಾಕ ಉನ್ನಾಕ ಇಂಥದಕ್ಕೆ ದೋಸ್ತಿಗಳಿಗೆ ಖರ್ಚಿಗೆ ಬೇಕಿರಲ್ಲ. ಅಲ್ಲಿ ನೋಡು ಯಾರದಾರಲ್ಲಿ ಅಲ್ಲಿ ಯಾವ ಹಡಿಸಿ ಮಗ ಒಂದು ಸವನ ಅಲ್ಲಿ ಇಸ್ಕೊತಾನು ಇಲ್ಲಿ ಇಸ್ಕೊತಾನು ಇನ್ನೊಬ್ಬಂತೆ ಯಾರು ಇಸ್ಕೊಂತಾನು ಅದು ಗೊತ್ತಿಲ್ಲ. ನಾನು ಹೆಂಡತಿ ಬಾಯ ಕಾಲು ಮರಿ ಇಟ್ಟು ಬಿಡಿಯಾತಾಳೆ. ಗ್ಯಾಂಗ್ ಬೇಡೋ ನನ್ನ ಗಂಡ, ಗ್ಯಾಂಗ್ ಬೇಡೋ ನನ್ನ ಗಂಡ ಆಚೆ ನನಗೆ ತಿಳಿಬೇಕಲ್ಲ. ಛೇ 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 ಬರ್ಬರ್ತ ಹಿಂಗ್ಯಾಕೆ ಮಾಡಕತ್ತ ಕಾಣ್ತಿರ್ಕಿಲ್ಲ ಹಡ್ಸಿಗಾಂಡ್ರು ಒಂದಕ್ಕೆ ಸಾಕಾಗಿ ಹೋಗ್ತೀವಿ ಸಮ ಲಗುಟ್ ಹೊತ್ಕೊಂಬರವ್ ನೀನು ಹೆರ್ದಾವಳೆ ಬಾ ಹೋಗೋದೈತೆ ಇನ್ನು ಡ್ಯಾಬ್ ತಿಂತ ಕಬ್ಬ ಅದು
ಕಬ್ ಕುಲ್ಲ ಅದೇನ ಸೀಸರ್ ಅದು ಹೆಂಗಸರ್ ರೀತಿ ಇಟ್ಟ ತಗೊಂಬಂದಿಲ್ಲ. ಏ ಅದು ರೀ ಕಬ್ಬ ಕಾಂತೈತಲ್ಲ ಕಬ್ಬ ಅದು ಹೊಲ್ದಾಗ ಇಲ್ಲಿ ಹಿಂಗ ಏನಿ ಇಲ್ಲೇ ಚಂದ ಕೆಲಸ ಮಾಡ. ಎಲ್ಲ ಕಡೆ ಹಂಗಣ ಬರ್ರಿನ ಏನು ಬರ್ರಿನ ನಿಲ್ಲ. ಏ ಅಜ್ಜ ಬಾಯ್ಲಿ ಬೈಲಿ. ಕೆಟ್ಟ ಕಾಣವಲ್ಲ ಇವ್ ಎಷ್ಟು ಸುಮಾರು ಇದ್ದಿರ್ಬೇಕು ಹೇಳಿವ. ನೀ ಇಲ್ಲ ಅಂತ ಹೇಳ್ತಾನ. ಇಲ್ರಿ ಸಾವ್ಕಾರವ ನೈಟಿ ಒರಿಜಿನಲ್ ಚಾಯ್ಸ್ ಹೇಳ್ತಾನಂದ್ರಿ ಅದಕ್ಕಾಗಿ ಸುಳ್ಳು ಹೇಳಿನ್ರಿ ನಾನು. ಒರಿಜಿನಲ್ ಚಾಯ್ಸ್ ನಿನಗೆ ಇವ್ ಸಂಜೆ ಹೇಳ್ತಾನಂದ. ಸಂಜೆ ಮಾಡಿ ಹೇಳ್ತಾನಂದ್ರಿ ಸಾವ್ಕಾರ್ಗೆ ಹೇಳ್ಬೇಡ ಅಂದ್ರೆ. ಸಂಜೆ ಮಾಡಿ ಒರಿಜಿನಲ್ ಚಾಯ್ಸ್ ರೀ ದಾಬಾದ ಊಟ ಹೇಳ್ತಾನಂದ್ರಿ ಅದಕ್ಕಾಗಿ ಹೇಳಿ ನೋಡ್ರಿ ಸಾವ್ಕಾರ. ಏನು ಏನು ನಿನಗೆ ನಾಚಿಗೆ ಒಬ್ರು ಒಂದು ಸ್ವಲ್ಪ ಇಟ್ಟ ಇಟ್ಟು 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 ಇಟ್ಟ ನಾಚಿಗೆ ಒಬ್ರು ಇಟ್ಟಾರ ಐತ್ರಿ ಐತಿ. ಐತಿ ಹಂಗ್ಯಾಕೆ ಮಾಡ್ತೀರಿ ಆತು ಬರ್ಲ ಅದು ನಮ್ದು ಟೈಮ್ ಮುತ್ತೈತೆ ಅಲ್ಲಿ. ನಾಳಿಂದ ಐತಲ್ಲ ನಿಮ್ಗೆ ಹಂಗೆ ಇನ್ ಮೇಲತ್ ಬಂದೇನು ನಮ್ಮ ಟ್ರ್ಯಾಕ್ಟರ್ದವ್ರು ಹರಿಯಾವದೀನಿ. ಏ ಹಂಗ್ಯಾಕೆ ಮಾತಾಡ್ತೀರಿ ಏ ನಾನು ತಲೆ ಕೆಡ್ಸ್ಬಾರ್ದು ಹೋಗೋ. ಮಾರ ಇನ್ಕತ್ತಕ ಬಿಸ್ಲಾ ಕಬ್ಬು ಹೇರ್ಬೇಕಾರ ಮುಗ್ಳ ನೀರು ಬಿಸಾತಾವು. ಏ ನಾನು ಹಿಂದೆ ನನ್ನ ಮನ್ಯಾಗ ಕರ್ಕೊಳ. ಏ ಕಿಸ್ಬಾಯೇ ಬರ್ರಿ ಹೋಗುನ್ ಬರ್ರಿ ಬರ್ರಿ ನಾ ಆತ್ ಬರ್ರಿ ಪಗಾರ. ಏ ನೀನು ಹಂಗೆ ಸುಳ್ಳು ಹೇಳ್ಬೇಡ. ಇಲ್ಲ ತೋರಿ ಸಾವ್ಕಾರ ಇನ್ನೊಮ್ಮೆ ಬಂದ್ರೆ ಕರ್ಕೋಲ್ ತೋರಿ ನಮ್ಮ ಗ್ಯಾಂಗ್ನಾಗ ರೀ ಹಿಂಗಿಲ್ಲ ಸುಳ್ಳು ಹೇಳ್ತಾನು ನಮಗೆ ಗೊತ್ತಿದ್ರಿ ಕೇಳ್ರಿ ಅಲ್ಲಿ ಏನು ಯೂಸ್ ಇಲ್ಲ ತಂದು ಹೇಳಿದ್ ನೋಡ್ರಿ. ಈ ಪಿಸರ್ ಹಿಡಿಸಿ ಮಗ ಇವ್ ನೋಡಿ 2 ದಿನ ತೆಪ್ಸ್ಕೊಂಡ್ರೆ ಇಡತಾನ. ಬಾ ನಡಿ ನಡೀನಿ ಆತಲೋ ನಡಿ. ಏ ಬೀರಪ್ಪ ಕಾಕ ಬಾಯ್ಲಿ ಬಾಯ್ಲಿ ಯಾಕ್ರಿ ಏ ಬಾಯ್ ಕೆಲ್ಸ ನೆಲ್ಲ ಒಳಗಿನ ಹುಡುಗ ಗೊತ್ತಾಗಬೇಕಾಗಿದ್ನೆಲ್ಲ. ಏನ್ ಕೆಲ್ಸ ರೀ ಬಾಯ್ಲಿ ಕಾಕಿಲ್ ಬಾಯ್ಲಿ. ನಾವ ಏ ಬಾರೋ ಮರ ಇಲ್ಲಿ. ಏನ್ ಮಾಡ್ತ ಮರ ಕಬ್ಬ ಹೇರಕ್ಕೆ ನಾವು ಸಾವ್ಕಾರ ಬೈತಾನ. ಏ ಹೇರಕ್ಕೆ ಬಾರೋ. ಹೇರಕ್ಕೆ ಬಾರ ಮತ್ತೆ ತಾಸು ಗಂಟ್ಲೆ ಹೋಗಾವ ಕೆಲ್ಸ ನೋಡ್ಕೋತಾನ ನಿಲ್ಲ ನಿಲ್ಲ ಮತ್ತ ನಿನಗೆ ಹೆಂಗಸರು ನೋಡ್ಕೊತ ಹೋಗ್ತಾನ. ಏನ್ ಮಾಡೋದು ಹೊಕ್ಕಿ ನಾನು ಸಾಕಾರ ಬಂದಾಗ ಇಲ್ಲ ಅಂತ ಹೇಳ್ತಿ ಏನ್ ಇದೇ ಮಾಡಿನ ಬೆಕ್ಕಿ ಹಚ್ಚಾವಂದ್ರ ಏಪ್ಪ ಏನದ ಕಾಕ ನನ್ನ ಕಡೆ ಮಗ 1.5 ಲಕ್ಷ ರೂಪಾಯಿ ಇಸ್ಕೊಂಡ. ನಾವೇನ್ ಮಾಡುದ್ರಿ ಹೆಂಗ್ 1.5 ಲಕ್ಷ ರೂಪಾಯಿ ಈಗ ನಮ್ಮದು ಇಲ್ಲಿ ನೀವು ಹೇಳ್ತೀರಿ ನಾವ್ ಹೆಂಗ್ ಮಾಡ್ಬೇಕು? 5,000 ರೂಪಾಯಿ ಓದ್ದಾನ್ರಿ ಅವ ಉಚ್ಚಿ ಹಾಕಿ ಹೋಗ್ತಾನೆ 2 ನಿಮಿಷಕ್ಕೊಮ್ಮೆ. ಆಯ್ತಿಲ್ಲ ಅದಕ್ಕೇನು ನೀವು ರೊಕ್ಕ ಕೊಡ್ರಿ ಆಗ ಹೆಚ್ಚಿಡ್ಕೋಬೇಕಲ್ಲಿ. ಯಾಕೋ ಶುಗರ್ ಐತೇನೋ? ಶುಗರ್ ಹಾಕಿದ್ರಿ ಮತ್ತೆ ಹೆಂಗ್ರಿ ಅದ ಮತ್ತೆ 2 ನಿಮಿಷಕ್ಕೊಮ್ಮೆ ಉಚ್ಚೆ ಯಾಕೆ ಹೋಯ್ತಿ? ಯಾಕೆ ಕೇಳಲ್ಲ ಪಾರಿ ಹತ್ತಕ್ ಆಗ್ಬೇಕಲ್ಲ. ಪಾರಿ ಹತ್ತಕ್ ಆಗ್ಬೇಕು. 10 ಮಂದಿ 12 ಮಂದಿ ಅರ ಬರೀ 2 ನಿಮಿಷ ಹೋಗಿ ಬಂದ್ರ ಅರ್ಧ ಇದು ಇರೋದೈತಿ ಗಾಡಿ. ಆ ಕಡೆ ಬರ್ತಾನ್ರಿ ಮೊಬೈಲ್ ಹಿಡ್ಕೊಂಡು ಹಾತ್ ನೋಡ್ತಾನ್ರಿ. ಈ ಕಡೆ ಹೋಗ್ತಾನು ಈ ಕಡೆ ನೋಡ್ತಾನ್ರಿ. ಕರ್ನ ಸುಳ್ಳು. ಒಂದ್ ರೌದಿ ಹಿರಿಯಂಗಿಲ್ಲ ಗೊತ್ತದಾನ ಬರ್ರಿ ಅವನೇನ್ ಒಂದ್ ಮಾಡೋದು? ಏನು ಮಾಡಂಗಿಲ್ಲ. ಮತ್ತೆ ಯಾಕೆ? ಹಟ್ಟಿ ಇಲ್ಲೂ ಹಿಂಗ ಇಲ್ಲೂ ಹಿಂಗ ಈ ನಮ್ನಿ ಮಾಡ್ತಾನ್ರಿ ಅವ. ಹಂಗಲ್ವೋ ಇಲ್ಲಾರ ಸುದ್ದಾಗಿ ದುಡಿಲಾ. ಇಲ್ಲಿ ಕೆಲಸ ಮಾಡ್ಬಾರ್ರಿ ಅವ. ಬರ್ರಿ ಸಾವ್ಕಾರ ಅವನೇನ್ ಮಾಡೋದು? ಮತ್ತೆ ನಾವು ಇದಕ್ಕ ಕಳಿಸಿದ ನಾವು ರೊಕ್ಕ 5,000 ಓದ್ತಾನ್ರಿ ಅವ. ಅರ್ಜಿ ಮಗನಿಲ್ಲ ಇವ್ ಸುಳ್ಳು ಹೇಳ್ತಾನು ಕಾಕ. ಕುಡ್ದು ನಿಷೇಧ ಓದಾಡ್ತಾನ ಬರ್ರಿ ಆಮೇಲೆ ಕುಡ್ದು ನಿಷೇಧ. ನಾ ಏನ್ ನಿಷೇಧ ಮಾಡ್ತನು ಮಗನ ಯಾತ್ ಮಾತಾಡ್ತಿ ಬರ್ಲ ಏ ಏನ್ ಬೇಕೆ? ಪಡ್ಕೊಂಬಿ ಬಾಯಿಲೆ ಏ ಬೇರೆ ತೋತನ ಗಪ್ಪಿಕೆನಕೆನ ಏನ್ ಆಯ್ತಿಲ್ಲ ಅದಕ್ಕ ಎಲ್ಲಾರ ಕಡೆ ರೊಕ್ಕ ಇಸ್ಕೊಂಡ್ ಏನ್ ಮಾಡ್ತಾವ ಮಗನೇ ಅವನ ಇನ್ ಮೇಲೆ ಹೊತ್ತ ಮಗನ ನಮ್ಮ ಗ್ಯಾಂಗ್ ಬಿಟ್ಟು ಯಾರ ಗ್ಯಾಂಗಿನ ಯಾರು ಹೋದ್ರ ನಿನ್ನ ಇಲ್ಲೊಳ್ಳಿ ಬಲಗಾಲ ಕಡ್ದು ಎಡಗೈ ಕೊಡ್ತಾನ. ಸಾಕಾರ ಬರ್ರಿ ಏಯ್ ಸಾಕಾರ ಹೊಂಟ ಮುಂದ್ ಕಸ್ರನ್ ಯಾವನ ಅವ್ನ್ರಿ ನಿಮ್ ತಾಕ್ ಮಾತಾಡೋದ್ರಿ. ನಿನ್ ಹಿರಿದವಳು ಮತ್ತೆ ಅಲ್ಲಿ ಗಾಡಿ ತೆಗೀರ ಬರ್ತಾನೆ ಸದ್ದ. 108 ಮಂದಿ 108 ತರ ಹೇಳ್ತಾರ. ಈ ಗ್ಯಾಂಗಿನ ಸರಿ ಇರೋದಿಲ್ಲ. ನೀವು ಮಂದಿ ಮಾತು ಕೇಳ್ಬೇಡ್ರಿ ಬರ್ರಿ ಗೊತ್ತಾಯ್ತು ಹೋಗ ಕೆಸಬಾಯೇ ಗಾಡಿ ತೆಗೀರ ಅಲ್ಲಿ. ಸಾಕಾರ ಏನ್ ಮಾಡ್ತಾನೆ ಎಲ್ಲ ಹೇಳ್ತಾನ್ರಿ ನಿಮ್ಗೆ ನಾವ. ನೀನ ಇಲ್ಲೊಳ್ಳಿ ಅವ್ ಏನ್ ಮಾಡ್ತಾನೆ ಎಲ್ಲ ಹೇಳ್ತಾನ್ರಿ ನಿಮಗ. ನಮ್ಗೆ ಒಟ್ಟು ದಿವಸ ಒಂದ್ ನೈಟ್ ಹೇಳ್ಬೇಕ್ರಿ ನೀವು. ದಿವಸ ಒಂದು ನೈಟ್ ಹಾಂ ಹೇಳ್ಬೇಕು. ರೀ ಅವ್ ಎಲ್ಲಿ ಯಾರಿಗೇನು ಹಾಕೋನು ಎಲ್ಲ ಹೇಳ್ತಾನ್ರಿ ನಿಮ್ಗೆ. ಅವ್ ಇದ್ದದ್ದು ಸ್ಟೋರಿನ ಹೇಳ್ತಾನ್ರಿ ನಿಮಗೆಲ್ಲ. ಅಂದ್ರ ಅವ್ ಎಲ್ಲಿ ಹೊಕ್ಕಾನ ಏನ್ ಮಾಡ್ತಾನ ದಿನ ಎಲ್ಲಿ ಇರ್ತಾನ ಹರಿವತ್ತಿಲ್ ಇರ್ತಾನ ಮದ್ದಿಂದಾಗ ಎಲ್ಲಿ ಇರ್ತಾನ ಸಂಜೆ ಎಲ್ಲಿ ಇರ್ತಾನ ನಾ ಫೋನ್ ನಿಮ್ಗೆ ಕಾಂಟ್ಯಾಕ್ಟ್ ಇರ್ತೇನ್ರಿ ಯಾರ ಒಟ್ಟ ನನ್ನ ಫೋನ್ಯಾಗ ನೀ ಕಾಂಟ್ಯಾಕ್ಟ್ ಇರ್ತೇ ಇರ್ತೇನ್ರಿ ನಿಮ್ಗೆಲ್ಲ ಹೇಳ್ತೇನ್ರಿ ನಾ. ಮಗನ ಇಲ್ಲೊಳ್ಳಿ ಅವನು ಬಿಡ್ತಾನೆ ನಿನ್ನ ತಗೋತಾನೆ ಏನಾರು ಹೇಳಕ ಇಲ್ಲ ಕರೆಕ್ಟ್ ಹೇಳ್ತೇನ್ರಿ ನಾ. ಅವ್ರ ಚೇಂಜ್ ಒಂದು ನೈಟ್ ಹೇಳ್ಬೇಕ್ರಿ. ಹೇಳ್ತಾನ ತಗೋರ ಹೇಳ್ತಾನ ಒರಿಜಿನಲ್ ಚಾಯ್ಸ್ ಅದಲ್ಲ. ಹಾಂ ರೀ ಹೇಳ್ತಾನ ತಗೋ ಟೆನ್ಷನ್ ತಗೋಕ್ ಹೋಗ್ಬೇಡ. ಈಗ ಒಂದು ಕೆಲಸ ಮಾಡಿ ನಿನ್ನ ನಂಬರ್ ನನಗೆ ಕೊಡು. ಹಾಂ ರೀ ಏನ ಹಾಂ ರೀ ನನ್ನ ನಂಬರ್ ನಿನಗೆ ಕೊಡ್ತಾನ. ಹಾಂ ರೀ ಅಂತ ಹೆಸರು ಬರೀ ಹಾಂ ಒಟ್ಟ ಆ ಮಗ ಎಲ್ಲಿ ಕಾಣ್ತಾನಲ್ಲ ಸರ್ಕಾರಿ ಇಲ್ಲಿ ಇದಾನ ಅಂತ ಹೇಳೋದು ಅಟ್ಟ ಕೆಲಸನಿಂದ ಆಯ್ತು ಏನ ಹಾಂ ರೀ ಆಟ ಮಾತ್ರ ಹೇಳ್ಬೇಕನೇ. ಹೇಳ್ತೇನೆ ರೀ. ಮತ್ತೆ ನೆನಪು ಮಾಡಿ ಹೇಳ್ಬೇಕ. ಹಾಂ ಹೇಳ್ತೇನೆ ಹಾಂ ರೀ. ಅವ್ನು ಸ್ಟೋರಿಲಾಗ ಹೋಯ್ತಾರಲ್ಲ ಹೇಳ್ತೇನೆ ನಾ. ಗೊತ್ತೈತಿಲ್ಲ ಹಾಂ ರೀ ಸಾಕಾರ ಅವ್ ಯಾರ್ಯಾರಿಗೆ ಏನು ಹಾಕೋಣ ಎಲ್ಲ ಹೋಯ್ತಾರ ನನಗೆ.
ಅಲ್ರಿ ಪೋಸ್ಟ್ಮನ್ ಗೈನ್ ಹೋಗ್ಕಂಡ್ರೆ ಮತ್ ನಮ್ ಪೋಸ್ಟ್ಮನ್ ಗೈನ್ಯಾರ ಹೊಳ್ಳಿ ಮಂಜ ಏನ್ರಿ ಗಜೂಳ್ ಗೈನ್ ಹೋಗ್ಕಂಡ್ರೆ ಗಜಾವಳು ರೀ ಹೊಳ್ಳಿ ನಮ್ಮ ರೆಡ್ಡಿ ಭಾಷೆ ಗೈನ್ ಹೋಗ್ಕಂಡ್ರಿ ರೆಡ್ಡಿಗಳು ಗ್ಯಾಂಗಿನಾಗ ಹೋಗಾನ ಹೋಗ್ಕಂಡ್ರಿ ಇಲ್ಲಿ ಅವೆಲ್ಲ ಗೊತ್ತಾರ ನಮಗ ನನಗೆ ಅವಿನ ರೊಕ್ಕ ಯಾರು ಹೆಚ್ಚು ಕೊಡ್ತಾರ ಅಲ್ಲಿ ಹೋಗ್ತಾನ್ರಿ ಅವ್ನು ಖರ್ಚಿಗೆ ಒಟ್ಟ 1.5 ಲಕ್ಷ ತಗೊಂಡಾನು ಅಡಿಸಿ ಮಗ 2,000 3,000 ಕೊಡ್ಬಿಡ್ದ ಬ್ಯಾರೆದವ್ರ ಗ್ಯಾಂಗಿನಾಗ ಹೋಗಿ ಕೂತಾನ ನೋಡಿ ನಿನ್ಗೆ ಏನೇನು ಕಾಂಟ್ರಾಕ್ಟರ್ ತೋರಿ ಮಗಣ ಯಾವತ್ತು ಹೇಳ್ತಾನೆ ನನಗೆ 24 ತಾಸು ಕಾಂಟ್ಯಾಕ್ಟ್ ಇರ್ಬೇಕು ಆಯ್ತು 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 ಸಂಜೆ ಹೇಳಿ ಅಲ್ಲಿ ಅಂಗಡಿಯಾಗ ಹೇಳಿ ಬಿಟ್ಟಿರ್ತಾನ ಅವಾಗ 90 ಒಗದ ಬಿಡ್ನಿ ಆಯ್ತು ನನ್ನ ಹೆಸರು ಹೇಳಿ ಏನ ಅವನ ಒಂದು 4 ಆಳು ಚಲೋದಾವತ್ತ ಹೇಳಿ ನನ್ನ ಗ್ಯಾಂಗ್ ನಡೆದೈತಿ ಇಂಥ ಹಡಿಸಿ ಮಕ್ಕಳ ಇನ್ನೊಂದು 4 ಮಂದಿ ಇದ್ರಂದ್ರೆ ಗ್ಯಾಂಗ್ ಮಾಡಿ ಅವ್ನು ಕಟ್ಟಿ ಬಂದಕ್ಕೆ ಎಲ್ಲಿ ಹೋದ ಮತ್ತೆ ಹಲೋ ಯಾತ ಲೋಡ್ ಹೀರಿದೀನಿ ಇವತ್ತ ಬೆತ್ತ 500 ಪಗಾರ ಬಿಟ್ಟು ಇವತ್ತ ಅವ ಸಾವುಕಾರ ಬಂದ್ಲ ಹಡ್ಸಿ ಮಗ ಹಿಡ್ಕೊಂಡು ಕೂತ ಇದ್ರ ನಾಳೆ ಒಂದು ದಿವಸ ಆಗಿರೋ ಬರೋಬ್ಬರಿ ಹಾಕಿತ್ತು ಅವನ ಹಡ್ಡಿ ಸಾವುಕಾರ ಇಲ್ಲಿ ಹುಡುಕಾಡತ್ತೇನೋ ನಿನ್ನ ಸಾವುಕಾರ ಬರ್ರಿ ಉಂಡು ಬರ್ರಿ ನಡಿ ಬರ್ರಿ ನಡಿ ನಡಿ ಬರ್ರಿ ಸಾವುಕಾರ ಗಾಡಿ ಚಾಲು ಮಾಡಿ ಬರ್ರಿ ಹೋಗ್ರಿ ಏ ಬರ್ರಿ ಏನ್ ಬರ್ರಿ ಏನ್ ದೊಡ್ಡ ಮನುಷ್ಯರ್ಗೈತೆ ಬರ್ರಿ ಹೋಗ್ರಿ ಹೆಸರು ಹಡಿಸಿ ಮಗನ ತಂದ ಹೋಗು ನಡ್ರಿ ಸಾವುಕಾರ ಹಿಂಗೆ ಸಿಟ್ಟು ಮಾಡ್ಕೋಬಾರ್ದ್ರಿ ಎಲ್ಲರಿಗೂ ಕರೆ ಆಗ್ಬೇಕ ಎಲ್ಲಾರು ಕರಿ ಆಗಬೇಕ ಅಲ್ಲಿ ಹಾಕಿಸ್ಕೊಂತೀವೋ 108 ತಮ್ಮದಲ್ಲಿ ಏಕಿಸ್ ಬಾಯ್ ಊರ್ ಕಿಸ್ ಬಾಯ್ ನಿಮ್ಮ ಗ್ಯಾಂಗ್ನಾಗ ಬಂದ್ರೆ ಆತಂದ್ರಿ ಏನ್ ಬರ್ತಿ ಒಮ್ಮೆ ಅಲ್ಲಿ ಬಂದಂಗ ಮಾಡ್ತೀವಿ ಒಮ್ಮೆ ಇಲ್ಲಿ ಬಂದಂಗ ಮಾಡ್ತಿ ಬರ್ರಿ ಸಾವುಕಾರ 8 ಲಕ್ಷ ಸಣ್ಣ ಕೆಟ್ಟೋತ್ ಬರ್ರಿ ಒಂದು ಸೀಸನ್ದಾಗ ಮುಟ್ಟಿ ಹೋಗೈತಿ ಮಾತಾಡ್ದ ಎಟ್ ಸರ್ತ್ ಮಾತಾಡಿರ್ತಿ ಹಿಂದಿಡ್ಸಿ ಎತ್ತು ಹುಚ್ಚು ಹೋದವ್ರಂಗ್ ಮಾಡ್ತಿ ಹಿಂಗೊಮ್ಮೆ ಅವೆಲ್ಲ ನಡೆಯೋ ಬರ್ರಿ ಗ್ಯಾಂಗ್ ಅಂದ್ಬಳಕ್ಕೆ ಎಲ್ಲ ನಡೆಯೋದ ಬರ್ರಿ ಹತ್ತ ಇಲ್ಲಿ ನಡ್ಬಾರ್ದು ಜಿಗದು ಹಾದಿ ಮಗನ ಎಲ್ಲಿ ತೋರಿ ಹೇಳ್ರಿ ಸಾವುಕಾರ ದಡಿಕೆ ಭಾಳ ಆಗತೈತ್ರಿ ಅದ ದಡಿಕ್ ಭಾಳ ಆಗತ್ತದೇನು ಬಸರದಿ ಏನು ಮಾತಾಡ್ತೀರಿ ಏನು ಮಾತಾಡಕೇನ ಆ ನಮನಿ ನಾನು ತೆಲ್ಲಿ ಕೆಡಿಸ್ಕೊತೀನಿ ಬಾಯ್ ಅಲ್ರಪ್ಪ ನಿಮ್ದದ ಯಾರು ಹಿಂಗೆ ಕಾಡ್ದಲ್ಪ ಗ್ಯಾಂಗ್ ಹೌದು ಹೌದು You're